ನಿಂಗನೋ ಕೆಂಡುಲರ್ ಬ್ಯಾರಿ ವಾರ್ತೆ ನಾನು ಅನ್ಸಾರ್ ಇನ್ನೊಳಿ ಇಂಡತ್ತಿಗೆ ಬ್ಯಾರಿ ವಾರ್ತೆಗೆ ಒಂದು ವರ್ಷ ಆಯ್ತು ಇತ್ತತ್ತು ನಂಗಲೆ ಬ್ಯಾರಿ ವಾರ್ತೆ ನೋಕಿತ್ತು ನಂಗೆ ಸಹಕಾರ ತನ್ನೆ ಎಲ್ಲರಿಗೂ ನನ್ನಿ ಚಂದಂಟುಲ್ಲ ಸುದ್ದಿ ಉಲ್ಲರಿ ಕೂಡ್ಲೆ ಮಕ್ಕಳೇ ವರ್ಷത്തെ ಕಲಿಪಂತ ಅಲೇಕಲ ಮದನಿ ಕಾಲೇಜ್ ಜಾಲು ಮಕ್ಕಗೆ ಓಡಿ ಕಲಿಕಿರೆ ಜಲ್ಸ್ പയ്യങ്ങലെ മർദ്ദക്ക് കിട്ടിത്ത് നില മൈക്കാല ക്ഷേത്രത്തെ 3 ഗ്രാമത്തിൽ തുടങ്ങിത്ത് പുതിയ ആസ്പത്രി ദീൻ തെരഞ്ഞിത്ത് മുന്നൽ പോരു ബാലക്കാരെ ലേസിൽ ലബി ഷാഫിരെ വസിയത്ത് 10 ಬಂತು 35 ಪಾಟ್ರೆ ಬುಕ್ ಮಾಸ್ಟರ್ ರಘು ಹಿಡಿಕುದುರೆ 28 ಬುಕ್ ಎಲ್ದಿಯ ಖುಷಿ ಹೋಮ್ ಗಾರ್ಡ್ ರಂಗಲೆ 4 ಆಚರಣೆ ಸ್ವಾರ್ಥ ಇಲ್ಲದೆ ಮೇನತ್ತಿಗೆ ಎಸ್ಪಿರೆ ಕೈಲೆ ಕೆಟ್ಟಿತ್ತು ಚಮ್ಮನ ತಲಪಾಡಿಲಿ ಎಂಚಿ ನಿಂಡಿತ್ತು പുതിയ ಕಟ್ವಾನ തുടങ്ങിತ್ತು ಸೆಟ್ಟಿಮಾರೆ ದರ್ಬಾರ್ ಸಹಾಯ ಸಂಘತಂಕ ಅಧಿಕಾರಿಗಳೇ ಕಾದು ಫಲಕ സോമേശ്വരത്തിൽ നടന്നിട്ട് ഒരു നാൾ തെലേസ് ജണ്ടായിട്ട് ഇരജണ്ട് അക്കേരിയായിട്ടുണ്ട് മക്കളെ കലിപಂತ അതേപോലെ പ്രതിഭാ പന്തവും അക്കേരിയായിട്ടുണ്ട് ഉള്ളാല ഭാഗത്തെ അക്കേരിയുടെ കലിപಂತ മദനി സ്കൂളിലെ ജാലിൽ നടന്നിട്ട് ഈ കലിപಂತ ഹളേക്കോട്ടെ സയ്യദ് മദനി സ്കൂളിലെ തരഫ് നടന്നിട്ട് ആരെങ്കിലും ജീവനത്തിൽ അല്ലെങ്കിൽ കലിപಂತത്തിൽ ಗೆಂದನುಂಟಾಯಂಗ್ ಅಂಗ ಸುರುಕು ಸೋತು ತಿಕ್ಕೋನು ಕಲಿಪಂತത്തിൽ ಗೆಂದಿರೆದ್ರೆ ಕಾಂಟಿ ಮುನ್ನಾಲು പേടി ಬಿಟ್ಟುತು അതിൽ കൂടുന്നുಂಟು ಮೈಕಲ ದಕ್ಷಿಣ ವಲಯ ಕ್ಷೇತ್ರತೆ ಶಿಕ್ಷಣಾಧಿಕಾರಿ ಈಶ್ವರ್ HR ಅಭಿಪ್ರಾಯಪಟ್ಟದ್ದು ಉಳ್ಳಾಲ ಸಯ್ಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ನಡೆಕ್ಕಿದಾಯೆ ಹಳೆಕೋಟೆ ಸಯ್ಯದ್ ಮದನಿ ಸ್ಕೂಲ್ ವರ್ಷത്തെ ಕಲಿಪಂತದ್ದು ಅಲೇಕಳ ಮದನಿ ಸ್ಕೂಲ್ ಮೈದಾನದಲ್ಲಿ ತೊಡಕ ಕೊಟ್ಟದ್ದು ಅಯಲ್ ಮುಂಡಿತ್ತು ಅಂತಂದ್ರೆ 924 ಆಟಗಳಿದಾವೆ ಕ್ರೀಡೆಗಳಿದಾವೆ ಈ ಕ್ರೀಡೆಗಳಲ್ಲಿ ನಾವು ಯಶಸ್ಸನ್ನು ಕಾಣಬೇಕು ಅಂತಂದ್ರೆ ಮೊದಲು ನಾವೇನ್ ಮಾಡಬೇಕು ಭಾಗವಹಿಸಬೇಕು ಹಿಂಜರಿಕೆಯನ್ನು ಬಿಡಬೇಕು ಮೊದಲು ಹಿಂಜರಿಕೆಯನ್ನು ಬಿಡಬೇಕು ಭಾಗವಹಿಸಬೇಕು ಸತತ ಭಾಗವಹಿಸುವಿಕೆಯಿಂದ ನಾವು ಯಶಸ್ಸನ್ನು ಗಳಿಸಬಹುದು ಒಂದು ಎರಡನೇದು ನಾನು ಗೆಲ್ಲಬೇಕು ಅಂತಂತಂದ್ರೆ ಮೊದಲು ನಾನು ಸೋಲಬೇಕು ಯಾವುದೇ ಆಟದ ವಿಷಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅವನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಯ್ಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಜೆಂಡಾಮತೆ ತಲೆಮುಪ್ಪ ಇಬ್ರಾಹಿಂ ಯುಕೆ ಬಾವುಟ ಬಲ್ಚಿತು ಮುಂಡಿತು ನಾವು ಇವತ್ತು ಈ ಕ್ರೀಡೋತ್ಸವದಲ್ಲಿ ಭಾಗವಹಿಸಿ ಫಸ್ಟ್ ಮತ್ತು ಸೆಕೆಂಡ್ಗೆ ಹೇಳಿದರು ಒಮ್ಮೆ ಸೋತರೆ ಇನ್ನೊಮ್ಮೆ ಗೆಲ್ಲಬೇಕು ಅದು ಸೋಲೆ ಗೆಲುವಿನ ಮೂಲ ಅಂತೇಳಿ ಆದ್ದರಿಂದ ಮಕ್ಕಳೇ ನೀವು ಇದರಲ್ಲಿ ಮುಖ್ಯವಾಗಿ ಭಾಗವಹಿಸುವುದು ಮುಖ್ಯ ನೀವು ಭಾಗವಹಿಸಿ ಎಲ್ಲರೂ ನೀವು ಭಾಗವಹಿಸಿ ಇದರಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ನಿಮ್ಮೆಲ್ಲರಿಗೂ ಶುಭವಾಗಲೆಂದು ಆರೈಸ್ತಾನೆ ದರ್ಗತೆ ಸುರುತೆ ಕಾರ್ಯದರ್ಶಿ ಮೊಹಮ್ಮದ್ ತೋಹ ಮೇಲ್ತೆನೆರೆ ತಲೆಮೂಪಾಯಿ ತಿಂತು ವಸಿಯತ್ರೆ ಫಲಕ ಜಂತು ಅಲ್ಲಾಹ್ ತನ್ನ ಆಯುಷ್ಯವನ್ನು ಆರೋಗ್ಯವನ್ನು ನೀಡಲಿ ಎಂದು ಹೇಳುತ್ತಾ ಅದೇ ರೀತಿ ಕ್ರೀಡೆಗೆ ನಮ್ಮ ಸ್ಪೀಕರ್ಸ್ ಎಲ್ಲ ಈಗ ನಾನು ಸ್ಪೀಕರ್ ಅಂತೂ ಅಲ್ಲ ಸ್ಪೀಕರ್ಸ್ ಎಲ್ಲ ಹೇಳಿದ್ದಾರೆ ಹಬ್ಬದ ಉತ್ಸವ ಅಂತ ಇಲ್ಲಿ ಈ ಹಬ್ಬವನ್ನು ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸುತ್ತಾ ಚೆನ್ನಾಗಿ ಆಡಿಕೊಂಡು ಅದನ್ನು ನೀವು ಮದನಿ ಎಜುಕೇಷನ್ ಅಸೋಸಿಯೇಷನ್ ರೇ ಸದಸ್ಯ UA ಇಸ್ಮಾಯಿಲ್ ಖಜಾಂಜಿ ಕರೀಂ UH ಕಾರ್ಯದರ್ಶಿ ಅಲ್ತಾಫ್ UK ಬಾವ ಸ್ಕೂಲ್ ಕಮಿಟಿ ಸದಸ್ಯರಾಯೇ MH ಇಬ್ರಾಹಿಂ ಝೈನುದ್ದೀನ್ UH ಫಾರೂಕ್ ಟಿಪ್ಪು ಸುಲ್ತಾನ್ ಕಾಲೇಜ್ ಪ್ರಿನ್ಸಿಪಾಲ್ ಅಬ್ದುಲ್ ರಹಮಾನ್ PT ಮಾಸ್ಟರ್ ರಶೀದ್ CRP ಮೋಹನ್ ಸಯ್ಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಡಿಲುಲ್ಲೆ ಬೇರೆ ಬೇರೆ ಸ್ಕೂಲ್ ಬೆಲೆ ಟೀಚರಾಯೇ ಡಾಕ್ಟರ್ ಸಂಗೀತ ಭಾರತಿ ರಮ್ಲತ್ ಮೇರಿ ಫೆರ್ನಾಂಡಿಸ್ ಇಂಗ ಮೇಲ್ತನೆಲಿದ್ದಾರೆ ಹಳೆಕೋಟೆ ಸ್ಕೂಲ್ ಬೆಲೆ ಮಾಸ್ಟರ್ KMK ಮಂಜನಾಡಿ ಬಿರ್ದರ್ಗ್ ಮರ್ಹಬ ಚೊಂತು ಸುರುತೆ ಫಲ್ಕ ಮುಂಡಿತ್ತು ಟೀಚರ್ ಸ್ವಪ್ನ ನನ್ನಿ ಚೊಂತು ಶಕೀಲಾ ಲೇಸ್ ನಡಪಾಟಿತ್ತು ഉള്ളാല ഭാഗത്തിൽ 3 ഗ്രാമത്തിൽ പയ്യങ്ങൾക്ക് മരുന്ന് കൊടുക്കുറെ പോലത്തെവർ ആസ്പത്രി തുടങ്ങിയത് ഇതിരെ ഉസ്തുവാരി ಸಚಿವ ಸುನಿಲ್ ಕುಮಾರ್ ತೊಡಕ ಕೊಟ್ಟಿತು ಅದರ ಪಿನ್ನೆ ಕೊಲ್ಯത്തിൽ നടന്ന ಲೇಸಿಲ ಇಲ್ಲಿ ಮುಂಡಿತ್ತು ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಪಿನ್ನೆ ಪಶು ವೈದ್ಯಕೀಯ ಸೇವಾ ಇಲಾಖೆ ಇದರ ಕೂಡಾಟത്തിൽ RIDF 24 ಅಡಿಲು ಕಟ್ಪಾಟಿದಾಯಿ ತಲಪಾಡಿ ಅಮ್ಲಮಗರು ಪಿನ್ನೆ ಕೋಣಾಜೆ ಪೈಂಗಲೆ ಆಸ್ಪತ್ರೆ ತೊಡಕತ್ತೆ ಲೇಸ್ ಕೊಲ್ಲಿಯ ಕುಲಾಲ ಭವಂತಲು ನಡೆಯಿತು ಬೆಲೆ ಬೆಂದರೈತು ಜಿಲ್ಲೆರೆ ಉಸ್ತುವಾರಿ ಸಚಿವ ಸುನಿಲ್ ಕುಮಾರ್ ಬಂದಂತು ಅಯಲಿ ಲೇಸಲು ಮುಂಡಿತ್ತು ಪ್ರಧಾನಿ ಮೋದಿರೆ ಆಲ್ಚನ ಪೊಲೆ ಕರ್ನಾಟಕದಲ್ಲೂ പുതിയ ಆಲ್ಚನತ್ತಲು ಸರ್ಕಾರ ಮೊದಲು ಬೆಚ್ಚಿದ್ದು ಸರಪಣಿ ಹಾಕೊಂಡುಂಡು ಮೈಕಾಲ ಕ್ಷೇತ್ರದಲ್ಲೂ ಬೆಲೆ ಯೋಜನೆಗೆ ಮೊದಲು ಬಂದಿರುಂಟು ಚಂತು ಅದರಲ್ಲಿ ಒಂದು ಹೊಸತನವನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು
ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷವಾದಂಥ ಆಸಕ್ತಿಯ ಕಾರಣಕ್ಕೆ ಇವತ್ತು ನಡೀತಾ ಇರುವಂಥದ್ದು ನಿಮಗೆ ಗೊತ್ತಿದೆ. ಕಳೆದ ಹಲವಾರು ವರ್ಷಗಳಿಂದ, ನನಗೆ ಗೊತ್ತಿದ್ದಂತೆ ಸುಮಾರು 15-20 ವರ್ಷಗಳಿಂದನೂ ಕೂಡ ಈ ಇಲಾಖೆಗೆ ಹೊಸ ನೇಮಕಾತಿಯ ಪ್ರಕ್ರಿಯೆಗಳು ನಡೆದಿರಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಮೊನ್ನೆಯ ಸಚಿವ ಸಂಪುಟದ ಸಭೆಯಲ್ಲಿ ಪಶುಸಂಗೋಪನಾ ಇಲಾಖೆಗೆ ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿಯ ಪ್ರಕ್ರಿಯೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ಚರ್ಚೆಗಳು ನಡೆದು ಈಗ ಅದು ಅನುಷ್ಠಾನಕ್ಕೆ ಬರುವಂತ ಹಂತಕ್ಕೆ ಇವತ್ತು ತಲುಪಿದೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಜಾನುವಾರುಗಳ ಚಿಕಿತ್ಸೆಗೆ ಅಗತ್ಯವಾಗಿ ಬೇಕಾದಂತಹ ಸಿಬ್ಬಂದಿಗಳ ನೇಮಕಾತಿಗಳು ಇಷ್ಟು ವರ್ಷಗಳಲ್ಲಿ ನಡೆದಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ನಂತರ ಅದನ್ನ ಯೋಚನೆ ಮಾಡಿ ಆ ನೇಮಕಾತಿಯ ಪ್ರಕ್ರಿಯೆಗಳನ್ನು ಮಾಡಬೇಕು, ಮೊಬೈಲ್ ಲ್ಯಾಬ್ಗಳನ್ನು ಮಾಡಬೇಕು ಇತ್ಯಾದಿ ಆಲೋಚನೆಗಳನ್ನು ಸರ್ಕಾರ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಬಂದ ನಂತರ ಸರ್ಕಾರಿ ಗೋಶಾಲೆಯನ್ನ ಇಡೀ ಜಿಲ್ಲೆಯಲ್ಲಿ ಆರಂಭ ಮಾಡ್ತಾ ಇರುವಂತದ್ದು ಮೊದಲ ಬಾರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಆರಂಭ ಆಗ್ತಾ ಇದೆ. ಇಲ್ಲಿಯ ತನಕ ಸರ್ಕಾರಿ ಗೋಶಾಲೆಗಳೇ ಇರಲಿಲ್ಲ. ನಮಗೆ ಅಗತ್ಯ ಬೇಕು ಅಂತಂದಾಗ ಖಾಸಗಿ ಗೋಶಾಲೆಗಳನ್ನ ನಾವು ತೆರಳಬೇಕಾಗಿತ್ತು. ಈಗ ಸರ್ಕಾರಿ ಗೋಶಾಲೆಯನ್ನ ಎಲ್ಲ ಜಿಲ್ಲಾ ಮಟ್ಟಗಳಲ್ಲಿ ಮಾಡ್ತಾ ಅದನ್ನ ಅಚ್ಚುಕಟ್ಟಾದಂತ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ಚಿಂತನೆಯೂ ಕೂಡ ಸರ್ಕಾರದ ಹಂತದಲ್ಲಿ ನಡೀತಾ ಇದೆ. ಇವತ್ತು ರಾಜ್ಯದ ಎಲ್ಲ 32 ಜಿಲ್ಲೆಗಳಲ್ಲಿ ಈ ರೀತಿಯಂತ ತಯಾರಿಗಳನ್ನು ಮಾಡಿಕೊಂಡು ಸರ್ಕಾರಿ ಗೋಶಾಲೆಯನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದ್ದೇವೆ. ಮಂಗಳೂರು ಜಿಲ್ಲೆನಲ್ಲಿ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ವಿಶೇಷವಾದಂತಹ ಆದ್ಯತೆಯನ್ನ ಇವತ್ತು ಸರ್ಕಾರ ಕೊಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಗ್ರಾಮವನ್ ಅನ್ನುವಂಥ ಯೋಜನೆ ನಮ್ಮ ಸರ್ಕಾರ ಬಂದ ನಂತರ ಆರಂಭ ಆಗಿದ್ದು. ಸುಮಾರು ಗ್ರಾಮೀಣ ಪ್ರದೇಶದ ಜನ ಎಲ್ಲ ಯೋಜನೆಗಳನ್ನ ತೆಗೆದುಕೊಳ್ಳಿಕ್ಕೋಸ್ಕರ ಗ್ರಾಮವನ್ನಿಗೆ ಹೋದ್ರೆ ಪ್ರತಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಒಂದು ಪ್ರತ್ಯೇಕವಾದಂತಹ ಕೇಂದ್ರ, ಅಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ ಗ್ರಾಮವನ್ ಯೋಜನೆಯನ್ನ ಇವತ್ತು ಸರ್ಕಾರ ಜಾರಿಗೆ ತಂದಿದೆ. ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳು ನಮಗೆ ಅಧಿಕಾರಿಗಳು ಸಿಗಲಿಲ್ಲ ಅಂತೇಳಿ ಅಲದಾಟವಾಡುವಂತ ಪರಿಸ್ಥಿತಿಗಳಿಲ್ಲ. ಗ್ರಾಮವನ್ನಿಗೆ ಹೋದ್ರೆ ಸುಮಾರು 250-300 ಯೋಜನೆಗಳು, ಅಪ್ಲಿಕೇಶನ್ಗಳು ಅಲ್ಲಿ ಸಿಗುವಂತಹ ವ್ಯವಸ್ಥೆಯನ್ನ ಇವತ್ತು ಗ್ರಾಮವನ್ ಯೋಜನೆಯ ಮುಖಾಂತರ ಇವತ್ತು ಸರ್ಕಾರ ಮಾಡ್ತಾ ಇದೆ. ಉಳ್ಳಾಳ ಪರಿಸರಕ್ಕೆ ಸಂಬಂಧಪಟ್ಟಂತೆ ಮನೆ ಮನೆಗೆ ಕುಡಿಯುವ ನೀರಿನ ಯೋಜನೆಯನ್ನ ಕೊಡ್ಲಿಕ್ಕೋಸ್ಕರ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿಯಾದಂಥ ಯೋಜನೆ ಜಲಜೀವನ್ ಮಿಷನ್ ಯೋಜನೆ ಅಡಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು 2024 ಹೊತ್ತಿಗೆ ದೇಶದ ಎಲ್ಲ ಮನೆಗಳಿಗೆ ನಲ್ಲಿ ನೀರಿನ ವ್ಯವಸ್ಥೆಯನ್ನ ಕೊಡ್ತೇವೆ ಎನ್ನುವಂತ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನ ಇವತ್ತು ಸರ್ಕಾರ ತೆಗೆದುಕೊಂಡಿದೆ. ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ಜಿಲ್ಲಾಧಿಕಾರಿ ರವಿಕುಮಾರ್ ಎಂಆರ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್, ಪೈಂಗಲೆ ಆಸ್ಪತ್ರೆ ಡಾಕ್ಟರ್ ರೇಖಾ, ಉಳ್ಳಾಲ ನಗರಸಭೆ ತಲೆಮುಪ್ಪ ಚಿತ್ರಕಲಾ ಕೆ, ಕೋಣಾಜ ಗ್ರಾಮ ಪಂಚಾಯತ್ ತಲೆಮುಪ್ಪ ಚಂಚಲಾಕ್ಷಿ, ಜನ್ನಾಮತೆ ತಲೆಮುಪ್ಪ ರಾಮಕೃಷ್ಣ ಪಟ್ಟೋರಿ, ತಲಪಾಡಿ ಗ್ರಾಮ ಪಂಚಾಯತ್ ತಲೆಮುಪ್ಪ ಪುಷ್ಪಾವತಿ, ಜನ್ನಾಮತೆ ತಲೆಮುಪ್ಪ ಫಯಾಜ್ ಇಂಗ ಮೇಲ್ತೆನೆಲಿದ್ದಾರೆ. ಡಾಕ್ಟರ್ ಅಶೋಕ್ ಕೆಆರ್ ಬಿರ್ದರ್ಗ್ ಮರ್ಹಬ ಚೊಂತು, ಡಾಕ್ಟರ್ ಅರುಣ್ ಕುಮಾರ್ ಸುರೂತೆ ಬಲ್ಕ ಮುಂಡಿತು, ವಸಂತ್ ಕುಮಾರ್ ಶೆಟ್ಟಿ ನನ್ನಿ ಚೊಂತು, ಮಾಸ್ಟರ್ ಮೋಹನ್ ಕುಮಾರ್ ಶಿರ್ಲಾಲ್ ಲೇಸ್ ನಡಪಾಟಿತು. ದೀನ್ ಪಿನ್ನೆ ಸಮಾಜತ್ಗೆ ಬೇನ್ಮಾಯ್ತು ಮೇನತ್ ಎಡ್ತೊಂದುಲ್ಲೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಚೊಲ್ರೆ ಸಂಘಟನೆ ತಲಫ್ಲು ಬಾಲಕಾರ್ತಿಗೆ ಬೇನ್ಮಾಯ್ತು ಅವರು ಲೇಸ್ ನಡೆತು. ಇದು ಕಲ್ಲಾಪುರೆ ಯುನಿಟಿ ಹಾಲ್ ನಡೆತು. ಇಸ್ಲಾಂ ದೀನರೆ ನಲ್ಲೊಂದು ತೆರೆഞ്ഞിತ್ತು ಸರಿಯಾಯ ತೆರುಲು ಮುನ್ನಲ್ ಪೋವನು. ಇಸ್ಲಾಮುಲು ಚಮ್ಮೆ ಪ್ರತಿಮೆ ಉಂಡು ಆದರೆ ಪರ್ತುಕೊನರಗು ತೆರು ಕಾಟಿತು ಸಮಾಜತೆ ವಿವರಿಚೆತ್ತಿಗೆ ಬೇನ್ಮಾಯ್ತು ಮೇನತ್ ಎಡ್ಕೊನುಂಟು ಲಬೀದ್ ಶಾಫಿ ಚೊಂತು. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ತರಫ್ಲು ತೊಕ್ಕೋಟುಲ್ ನಡ್ನೆ ಉಳ್ಳಾಲ ತಾಲೂಕು ಬಾಲಕಾರ್ತಿ ಲೇಸ್ಗೆ ತೊಡಕ ಕೊಡ್ತದ್ದು ಅಯಲ್ಮಂಡಿತು. ಈ ಸಮಾಜದ ಹೃದಯವಾಗಿದೆ ಈ ಸಮಾಜದ ಯುವಕರು, ಈ ಸಮಾಜದ ಹೃದಯವಾಗಿದ್ದಾರೆ ಈ ಸಮಾಜದ ಯೌವನ. ಒಂದು ವೇಳೆ ಅವರ ಪ್ರತಿಭೆಗಳು, ಅವರು ಅಳವಡಿಸಿಕೊಂಡಂತಹ ಸ್ವಭಾವ ಗುಣಗಳು ಮತ್ತು ಅವರ ಎನರ್ಜಿ, ಈ ಎನರ್ಜಿಯನ್ನು ಒಳ್ಳೆಯ ಒಳಿತಿನ ಕೆಲಸಕ್ಕಾಗಿ ಒಂದು ವೇಳೆ ವಿನಿಯೋಗಿಸುವುದಾದರೆ ಆ ಸಮಾಜವು ಒಳಿತಿನ ಪ್ರಗತಿಯ ಪಥದಲ್ಲಿ ಸಂಚರಿಸುತ್ತದೆ. ಒಂದು ವೇಳೆ ಅವರ ಈ ಪ್ರತಿಭೆಗಳನ್ನು, ಅವರ ಶಕ್ತಿ ಸಾಮರ್ಥ್ಯಗಳನ್ನು ಕೆಡುಕಿನ ವಿಷಯದಲ್ಲಿ ಉಪಯೋಗಿಸುವುದಾದರೆ ಆ ಸಮಾಜವು ಅಧಃಪತನದ ಕೂಪಕ್ಕೆ ತಳ್ಳಲ್ಪಡುತ್ತದೆ. ಆದ್ದರಿಂದ
ಯೌವನ ಎಂಬುದು ಅದು ಬಹುದೊಡ್ಡ ಅನುಗ್ರಹವಾಗಿದೆ ಸಹೋದರರೇ, ಬಹುದೊಡ್ಡ ಅನುಗ್ರಹವಾಗಿದೆ. ಒಂದು ಅರ್ಥದಲ್ಲಿ ಇರುವಂತಹ ಗೋಲ್ಡನ್ ಪೀರಿಯಡ್ ಎಂದು ಹೇಳಬಹುದು. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಜಂಡಾಮತ ತಲೆಮುಪ್ಪ ಶುಹೈಬ್ ಸಿಟಿ ಮುಂಡಿತ್ತು ಸಮಾಜತೆ ವಿವರ್ಚೆ ನಗಲೆ ಮುರಾದಾಯ್ತಿಕ್ಕೋನು ನಗಲೆ സമുദായത്തിൽ ചമ്മ ബാലക്കാരുള്ളാർ അങ്ങനെ മേൽ ജവാബാരി ഉണ്ട് തിരിപാട്ടിത്തു. സമൂഹത്തിൽ പരത്താനുള്ള ആസൂത്രിതമായ ശ്രമങ്ങളായിട്ട് നമ്മൾ മനസ്സിലാക്കേണ്ടതുണ്ട്. എന്നാൽ അതിൽ പതറിപ്പോകാതെ ഈ സമൂഹത്തിന് മുന്നിൽ എഴുന്നേറ്റ് നിന്നുകൊണ്ട് ഇസ്ലാമിനെ കുറിച്ച് വളരെ അഭിമാനത്തോടുകൂടി സംസാരിക്കുന്ന ഒരു ജനതയായിട്ട് നമുക്ക് മാറണം. പ്രത്യേകിച്ച് യുവാക്കളായ ആളുകൾ എഴുന്നേറ്റ് നിന്ന് സമൂഹത്തിൽ സംസാരിക്കണം. എന്താ നമുക്ക് സംസാരിക്കാനുള്ളത്? ഈ സമൂഹത്തിനോട് നമുക്ക് പരിചയപ്പെടുത്താനുള്ള ഒരു സംസ്കാരമുണ്ട്, ഒരു നാഗരികതയുണ്ട്, ഒരു ആശയമുണ്ട്. അത് വെട്ടിപ്പിടുത്തങ്ങളുടെയോ കൂട്ടക്കൊലകളിലൂടെയോ ചരിത്രമല്ല. അത് സ്ത്രീകളുടെയും കുട്ടികളുടെയും ഒടുങ്ങാത്ത നിലവിളികളുടെ ചരിത്രമല്ല. ജമാഅത്തെ ഇസ്ലാമി ഹിന്ദ് ഉള്ളാല ವಲಯത്തെ ಅಬ್ದುಲ್ ಸಲಾಂ ಯು ಜಿಲ್ಲರೆ ಸಂಚಾಲಕ ಅಮೀನ್ ಅಹ್ಸನ್ ಉಳ್ಳಾಲ್ತೆ ತಲೆಮುಪ್ಪ ಅಬ್ದುಲ್ ಕರೀಂ ಇಂಗ ಮೇಲ್ತೆನಲಿದ್ದಾರೆ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಳ್ಳಾಲ್ತೆ ತಲೆಮುಪ್ಪ ಡಾಕ್ಟರ್ ಝೈನುದ್ದೀನ್ ಬಿರ್ನರ್ ಮರ್ಹಬ ಚಂತು ಸುರೂತೆ ಪಲ್ಕ ಮುಂಡಿತು. ಜಿಲ್ಲರೆ ತಲೆಮುಪ್ಪ ತಫ್ಲೀಲ್ ಅಹ್ಮದ್ ಪೋಸ್ಟರ್ ಪರ್ತುಕೊಂಡದ್ದು. ಜನ್ನಾಮತೆ ತಲೆಮುಪ್ಪ ಶುಹೈಬ್ ಸಿಟಿ ದಿಕ್ಸೂಚಿ ಪಲಕ ಮುಂಡಿತು. ಅಲ್ ಫುರ್ಖಾನ್ ಅರಬಿ ಸ್ಕೂಲ್ ಮಾಸ್ಟರ್ ಸುಲ್ತಾನ್ ನಬೀಲ್ ಕಿರಾತ್ ಓದಿತ್ತು. റിയാസ് മംഗളൂർ ലേസ് നടപാട്ടിತ್ತು. ಎಲ್ತ್ പിന്നെ ಓದ್ರೆ ಪಸಿಯನ್ನೆಂಕು ಬೂಕು ಪರ್ತುಕೊಂಡರು ಸಾಧ್ಯ ಅವರು അങ്ങനത്തെ ഒരു സാധನೆ ರಘು ಇಡ್ಕುದು ಏಲಾಕಿರು 28 ಪಾಠங்களെ ಬುಕ್ ಪರ್ತು വന്നത് ഇതിൽ 35 പാഠങ്ങളുണ്ട്. മൈക്കാലത്തെ മാസ്റ്ററായ കവി സാഹിತಿ ರಘು ಇಡ್ಕುದು ಏಲೆ 35 ಪಾಠುಲ್ಲೆ 28ನೇ ತುಳು ಪಾಠங்களെ ಬುಕ್ ಮೋಕೆದಾಲೆಡ ಕೊಂಡಾಟದ ಪಾತೆರ ಚೊಲ್ಲುರೆ ಬುಕ್ ಪರ್ತುಕೊಂಡ ಲೇಸ್ ಮೈಕಾಲ್ತೆ ಕೆನರಾ ಕಾಲೇಜ್ ಹಾಲ್ ನಡೆದಿತ್ತು. ಪದ್ಮಶ್ರೀ ಪ್ರಶಸ್ತಿ ಎತ್ತದಾಯ ಹರೇಕಳ ಹಾಜಪ್ಪ ಬುಕ್ ಪರ್ತುಕೊಂಡತ್ತು ವಸಿಯತ್ರೆ ಪಲ್ಕ ಮುಂಡಿತ್ತು. ಎನಿತ ದಿನಕ ಈ ಕಂಟ್ರೆ ಕಾಲೇಜ್ ಒಲೆಯದು ಇಂಚಿನಂಗಿ ಸಾಹಿತಿ ಈ ತುಳು ಪುಸ್ತಕದ ಅಧ್ಯಯನ ಮಾಡ್ತು ಬರೆಯದು 21 ಮನೆ ಪುಸ್ತಕದ ಬಿಡುಗಡೆ ದಿನತಾನೆ ಎನಕ್ಕೆ ಈ ತುಳುನಾಡು ಅರೆಕಲ ಆಜಂಬಣ ಲೆತ್ತಂಬತ್ತದು ಈ ಕಂಟ್ರೆ ಕಾಲೇಜಿಗೆ ಒಲೆಯಿನ ಅವಕಾಶ ಕೊರನ ತುಳು ಪುಸ್ತಕದ ಬರೆಯಿನ ಪುಣ್ಯಾತ್ಮರಿಗೆ ನಾನು ಈ ಕೇಂದ್ರ ಕಾಲೇಜ್ ನಿತ್ಯಚಾವಡಿ ನಾನು ಅರೆ ಧನ್ಯವಾದ ಪಣಂದೋಲ್ಲ. ಈ ಕೇಂದ್ರ ಕಾಲೇಜ್ ಸಭಾಂಗಣದಲ್ಲಿ ನನ್ನ ಈ ಗೌರವಾನ್ವಿತ 28 ಮನೆ ಪುಸ್ತಕ ಬಿಡುಗಡೆ ಮಾಡ್ತಾನೆ ಎನಿತ ದಿನಕ್ಕೂ ಆರೇನು 28 ಮತ್ತು 16 ತುಳುನಾಡು ಪ್ರಶಸ್ತಿ ತುಳುನಾಡು ಬರೆದು ನನ್ನ ದುಂಬು ಪಾಡುದು ಪಣ್ಣದು ಎಂಕ ಅವಕಾಶ ಕೊಡ್ನೆಕ್ ಎನ್ನ ಜೀವ ಮಾಡೋದು ಮಾರಿ ಸಂತೋಷದ ದಿನ. ಜೊತೆ 5 ಜನ ನಿಕ್ಕಲೆ ಪೂರಾ ಸಂದರ್ಭಡು ಯಾನು ನಿಕ್ಕಲೆ ಸೊಣ್ಣಂಡು ಬಂದಲ್ಲ ಜೊತೆ ಎಂಗೆ ಮೂಜಿ ಅವಕಾಶ ತಿಕ್ಕಲು ತುಳುನಾಡು ಪಂಡದ ಆದ ಪಂಡನ ಯಾನು 2017 ಇಂಚಿನ ಒಂದು ಡಿಸೆಂಬರ್ ಜನವರಿ ಟೈಮ್ ತುಳು ಪ್ರಶಸ್ತಿ ಕಾರ್ಯಕ್ರಮ ಅಲ್ಪ ಅಲ್ಪ ಆವಂದು. ಎಲ್ತಕಾರ ರಮೇಶ್ ಉಳಯ ಮುಂಡಿತ್ತು 4 ವರ್ಷ ಬೂಕು ಹೋದ್ರೆ ಮನಸ್ಸಿಕ್ಕೊಂಡು ರಘು ಇಡ್ಕುದುರೆ ಬೂಕುಲು ಎಲ್ಲ ಪಾಟು ಪಿರ್ಸ ಕೊಂಡಾಟತೆ ಕಾಟಿನಲ್ಲಿ ಉಂಟು ಜಂತು. ಎನ್ನ ಪ್ರೀತಿದ ಆಣೆ ಎಂಕ್ ನಿನ್ನಡ ಪ್ರೀತಿ ಉಂಡು ಆಂಡ ದಾನೆ ಮಲ್ಪನೆ ಏನಡ ಎಲ್ಲೆ ಪಾಡ್ಯರೆ ಮಂಜಲ್ದ ಅಂಗಿಜ್ಜಿ ಅಂಚ ಯಾನ ಕೆಂಪುದ ಅಂಗಿ ಪಡೊಂದು ಬರ್ಪೆಂದು. ದುರ್ಗಾಕುಮಾರ್ ನಾಯಕರೆ ಕಡೇತ ಒಂಜಿ ಶರ ಬರೆಪೇರು ಆ ಕತೆಗೆ ಎಂಜಿನ ಶರ ಬರೆಪೇರು ಪಂಡ ದಿನೊಟ್ಟೊರಾಂಡ್ಲ ಪುಸ್ತಕನು ಬುಡುಪದ ತೂಲೆ ಎಂದು ಬಾರಿ ಸೋಕದ ಕತೆ ಬುಡುಪದ ತೂಲೆ ಎಂದು ಎಂಕ್ ಒಂಜಿ ತುಳು ಪುಸ್ತಕನು ಬುಡುಪದ ತೂಯರೆ ರಘು ಹಿಡ್ಕಿದು ಒಂಜಿ ಅವಕಾಶ ಮಲ್ತು ಕೊಡ್ತೇರಿ 35 ಕೋಪೆನ್ಲ ಮೂಜಿ ಸರ್ತಿ ಓದಿಯೇ ದುಂಬತ್ತ ಖುಷಿಯಾಂಡು ಖುಷಿಯಾಪುನವೇ ಮಲ್ಲ ಸಂಗತಿಯಿಂದ ನಮ್ಮ ಜೀವನೋಡು ನಮ್ಮ ದಾದಾಲ ಮಲ್ಪದಿಂದ ಎಂಕ್ ವಿಜಯ್ ಕುಮಾರ್ ಭಂಡಾರ್ರೆಗ್ 10,000 ರೂಪಾಯಿ ದುಡ್ಡು ಕೊರಿಯರೆ ಸಾಧ್ಯ ಇಜ್ಜಿ ಅಂಡ್ ಆರ್ನೊಟ್ಟಿಗೆ ಒಂಜಿಗಳಿಗೆ ಅನ್ನು ಖುಷಿ ಪಡೆಯೊಳೆಯತ್ತ ಹಿರಿಯ ಸಾಹಿತಿ ಸದಾನಂದ ನಾರವಿ ಲೇಸರೆ ತಲೆಮುಪಾಯಿತಿಂತು. ತುಳು ರಂಗಭೂಮಿರೆ ಹಿರಿಯ ಕಲಾವಿದ ಜಯಶೀಲ ಮರೋಳಿ, ಪ್ರೊಫೆಸರ್ ಪಿ ಕೃಷ್ಣಮೂರ್ತಿ, ಕಾವಿ ಕೃಷ್ಣದಾಸ್ ಬೆಲೆಬಿರ್ನ ರೈತು ಮೇಲ್ತೆನೆಲು ವಿನಮ್ರ ಪಿನ್ನೆ ಚಂಗೈಮಾರು ಪಡಚವನ್ಗು ಸ್ತುತಿಚ್ಚಾರು ಬೂಕ್ರೆ ಎಲ್ತಕಾರ ರಘು ಇಡ್ಕುದು ಬಿರ್ನರ್ ಮರ್ಹಬ ಚೊಂತು ಸುರೂತ್ಯ ಪಲ್ಕ ಮುಂಡಿತು. ವಿದ್ಯಾ ರಘು ನನ್ನಿ ಚೊಂತು ಲತೀಶ್ ಸಂಕೋಲಿಗೆ ಲೇಸ್ ನಡಪಾಟಿತು. ಆದರೆ ಪಿನ್ನ ನಡ್ನೆ ತುಳು ಕವಿಮಾರೆ ಕೂಡಾಟತೆ ಕವಿಗೋಷ್ಠಿ ದೊಂಬಯ ಇಡಿಕಿದ್ದು ನಡಪಾಟಿತು. ಎಲ್ಲ ವರ್ಷ ನಡ್ಕರೆ ಪೋಲೆಮೆ ಈ ವರ್ಷವು ಅಖಿಲ ಭಾರತ ಗೃಹರಕ್ಷಕ ದಳತೆ ನಾಲಾಚರಣೆ ನಡೆಯಿತು.
ಈ ಲೇಸಲು ಸಾಧನೆ ಹಾಕಿ ಗೃಹ ರಕ್ಷಕರಂಕ್ ಜಿಲ್ಲೆರೆ SP ರಿಷಿಕೇಶ್ ಭಗವಾನ್ ಚಮ್ಮನ್ ಹಾಕಿತು. ಅಖಿಲ ಭಾರತ ಗೃಹ ರಕ್ಷಕ ದಳತೆ ನಾಲಾಚರಣೆ ಲೇಸ್ ಮೈಕಾಲ್ತೆ ಮೇರಿ ಹಿಲ್ಲುಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆರೆ ಗೃಹ ರಕ್ಷಕ ದಳತೆ ಆಫೀಸಲ್ಲಿ ನಡೆದು ದಕ್ಷಿಣ ಕನ್ನಡ ಜಿಲ್ಲೆರೆ SP ಸೋನಾವಣೆ ರಿಷಿಕೇಶ್ ಭಗವಾನ್ ಲೇಸ್ಗೆ ತೊಡಕ ಕೊಡ್ತು. ಹೋಮ್ ಗಾರ್ಡ್ ರಂಗ ಏದೋರ್ ಬೇಂಡಿಗೆ ಬೈಕಾಂಟು 24 ಗಂಟೆ ಮೇನತಾಕ್ರಾರು ಹಿಂಗಲೆ ಸ್ವಾರ್ಥ ಇಲ್ಲತ್ತೆ ಮೇನತ್ರೆ ಸಮಾಜ ಪಿನ್ನ ಸರ್ಕಾರ ಗುರ್ತಾಕೋನುಂಟು ಚಂತು ಜನ ಇದ್ದಾರೆ. ಮತ್ತು ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲಿ ಗೃಹರಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ 50 ಮತ್ತು ಸಿಟಿಯಲ್ಲಿ 75 ಅಷ್ಟೇ ಜನ 125 ಜನ ಈಗ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ. ಬಟ್ ಅದು ಹೊರತು ಬೇರೆ ಬೇರೆ ಇಲಾಖೆಯಲ್ಲಿ ಸಹ ಗೃಹರಕ್ಷಕ ದಳ ಸಿಬ್ಬಂದಿ ಸೇವೆಯಲ್ಲೂ ಸಲ್ಲಿಸ್ತಾರೆ. ಅದು ಒಂದು ತುಂಬ ಮಹತ್ವದ ಕೆಲಸ. ಯಾಕೆಂದರೆ ಏನಾಗುತ್ತೆ, ಒಂದು ಡಿಸಿಪ್ಲಿನ್ ಬರೀ ಪೊಲೀಸ್ ಇಲಾಖೆ ಜೊತೆಲಿ ನಾವು ನೋಡಿದಾಗ ನಾವು ಗೃಹ ಹೋಮ್ ಗಾರ್ಡ್ಸ್ ಕೆಲಸ ಮಾಡುವಾಗ ಅದು ಪೊಲೀಸರ ಜೊತೆನೇ ಕೆಲಸ ಮಾಡ್ತಾರೆ. ಅದಕ್ಕೇನು ಯಾವುದು ಕಡಿಮೆ ಅಥವಾ ಇನ್ಫೀರಿಯರ್ ಕ್ವಾಲಿಟಿ ಆ ರೀತಿ ನಾವು ಹೇಳೋಕ್ಕೆ ಆಗಲ್ಲ. ಅದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಾವು ಯಾವಾಗಲೂ ನಾವು ಬಂದೋಬಸ್ತ್ ಯಾವುದು ಇರುತ್ತದೆ, ಇಂಪಾರ್ಟೆಂಟ್ ಬಂದೋಬಸ್ತ್ ಆಗಲಿ, ನಾವು ಖಂಡಿತ ಅದನ್ನು ಹೆಚ್ಚಿನ ಸ್ಟ್ರೆಂತ್ ನಾವು ಕೇಳಬೇಕಾದ್ರೆ ಹೋಮ್ ಗಾರ್ಡಿಂದನೇ ಕೇಳ್ತೀವಿ. ಅಷ್ಟು ಒಂದು ರೆಪ್ಯುಟೇಷನ್ ನೀವು ಮೇಂಟೈನ್ ಮಾಡಿದ್ದೀರಿ, ಒಂದು ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿದ್ದೀರಿ. ಲೇಸ್ರೆ ತಲೆಮುಪ್ಪ ಜಿಲ್ಲೆರೆ ಗೃಹ ರಕ್ಷಕ ದಳತೆ ಮುಪ್ಪ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಮುಂಡಿತ್ತು 1963 ಗೃಹ ರಕ್ಷಕ ದಳ ತೊಡಗಿರು. ಬಂದೋಬಸ್ತ್, ಚೆಕ್ ಪೋಸ್ಟು, ಸಾಗರ ಕವಚ, ಓಟುನೆ ನೇರ್ತಗ ಅಲ್ಲಾಂಟು ಬೇರೆ ಬೇರೆ ಇಲಾಖೆಯಲ್ಲಿ ಗೃಹ ರಕ್ಷಕರಂಗ ಸೊರಪನೆ ಹಾಕ್ರಾರು. ಹಿಂಗಂತೆ ಸಂಸ್ಥೆಯಲ್ಲಿ ಎಲ್ಲರೂ ಸೇರಿತ್ತು ದೇಶತ್ತು ಬೆನ್ಮೈತು ಮೇನತಾಕೊಂಡು ತಿರಿಬಾಟಿತ್ತು. ಎಲ್ಲ ನನ್ನ ನೆಚ್ಚಿನ ಗೃಹ ರಕ್ಷಕಿಯರಿಗೆ ನಾನು ಮನದಾಳದಿಂದ ಕೋರುತ್ತೇನೆ. ನಾವು ಗೃಹ ರಕ್ಷಕರು ಅಂದರೆ ಒಂದು ಎಲೆಮರೆಯ ಕಾಯಿ ಇದ್ದಂತೆ. ನಾವು ಯಾವುದೇ ಸಂದರ್ಭಗಳಲ್ಲಿ, ಅದು ನೆರೆ ಇರ್ಬೋದು, ಯಾವುದೇ ನೈಸರ್ಗಿಕ ದುರಂತ ಇರ್ಬೋದು, ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್, ಮಾನವ ನಿರ್ಮಿತ ದುರಂತಗಳಿರ್ಬೋದು, ಜಾತ್ರೆ ಇರ್ಬೋದು, ಯಾರೋ VIP ಬಂದಾಗ ಇರ್ಬೋದು, ದೊಂಬಿಗಳಿರ್ಬೋದು, ಪ್ರತಿ ಬಾರಿಯೂ ಸಹ ಹೋಮ್ ಗಾರ್ಡ್ಸ್ ಎಲ್ಲದಕ್ಕೂ ಅತಿ ಅಗತ್ಯ. ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆ ರೀತಿಯ ಕೆಲಸ. ಪ್ರತಿ ಬಾರಿಯೂ ನಮ್ಮನ್ನು ಯಾವುದೇ ಕೆಲಸಕ್ಕೂ ನಮ್ಮನ್ನು ಕರೀತಾರೆ. ಅಷ್ಟೇ ನಮ್ಮ ಗೃಹ ರಕ್ಷಕರು ಪ್ರಾಮಾಣಿಕವಾಗಿ ನಿಷ್ಕಾಮ ಸೇವೆ ಸಲ್ಲಿಸುತ್ತಾರೆ. ಎಲ್ಲ ಅಧಿಕಾರಿಗಳು ಗುರುತಿಸ್ತಾರೆ. ನಾವು ಮಾಡುವ ಕೆಲಸವನ್ನು ಅವರು ಅಲ್ಲಿ ಗುರುತಿಸಿದ್ರು ಸಹ ಮುಂದೆ ಈಗ ತಾನೇ SP ಸರ್ ಅವರು ಹೇಳಿದರು. ಲೇಸಲು ಸುಬ್ರಹ್ಮಣ್ಯ ಘಟಕತೆ ಹರಿಶ್ಚಂದ್ರ, ಐತಪ್ಪ, ಬಂಟ್ವಾಳ ಘಟಕತೆ ಲೋಕೇಶ್, ಮುಲ್ಕಿ ಘಟಕತೆ ಜಗನ್ನಾಥ್, ಮೈಕಾಲ ಘಟಕತೆ ಸುನಿಲ್ ಕುಮಾರ್, ಪಣಂಬೂರು ಘಟಕತೆ ಜಗದೀಶ್ ಇಂಕ್ SP ಸೋನಾವಣೆ ರಿಷಿಕೇಶ್ ಭಗವಾನ್ ಚಮ್ಮನ್ ಹಾಕಿತು. ತೀರ್ಥೇಶ್, ಅನಿತಾ TS, ಮೀನಾಕ್ಷಿ, ಮಾರ್ಕ್ ಶೇರಾ, ಭಾಸ್ಕರ್ M, ಪಂಡಿರಾಜ್, ರಮೇಶ್, ಜಯಾನಂದ, ವಸಂತ್ ಕುಮಾರ್ ಇಂಗ ಇన్నారు. ರಮೇಶ್ ಬಿರ್ನರ್ಗ್ ಮರ್ಹಬ ಚೊಂತು, ಶಿವಪ್ಪ ನಾಯಕ್ ನನ್ನಿ ಚೊಂತು, ಮಂಜುಳಾ ಲೇಸ್ ನಡಪಾಟಿತು. ಉಳ್ಳಾಲ ವಲಯ ಬಂಟರ ಸಂಘತೆ ಅಡಿಲುಲ್ಲೆ ತಲಪಾಡಿ ಗ್ರಾಮತೆ ಬಂಟರ ಸಂಘத்துக்கு இப்போ புதியதொரு கட்டுவான கிட்டிரு. ಈ ಕಟುವಾಂತೆಯವರು ತೊಡಕತ್ತೆ ಲೇಸ್ ನಡೆದು ಉಳ್ಳಾಲ ವಲಯ ಬಂಟರ ಸಂಘತೆ ಅಡಿಲುಲ್ಲೆ ತಲಪಾಡಿ ಗ್ರಾಮ ಬಂಟರ ಸಂಘತೆ ತರಫ್ಲು ಪುದಿಯ ಕಟುವಾನ ಬಂಟರ ಭವನತೆ ತೊಡಕತ್ತೆ ಲೇಸ್ ನಡೆದು. ಉಳ್ಳಾಲ ವಲಯ ಬಂಟರ ಸಂಘತೆ ಪಿರಾಕ್ರ ತಲೆಮುಪ್ಪ ತಲಪಾಡಿ ದೊಡ್ಡಮನೆ ಡಾಕ್ಟರ್ ಜಯಪಾಲ್ ಶೆಟ್ಟಿ ಪುದಿಯ ಕಟುವಾನத்துக்கு ತೊಡಕ ಹೊರ್ತದ್ದು. ಅದರ ಪಿನ್ನಾಯಲ್ ಮುಂಡಿತ್ತು ಆಲ್ಮಾರೆ ಒಗ್ಗಟ್ಟು ಪೈಸ ಪಿನ್ನ ಪಡಚೌಂಡಿ ಕಿರ್ಫ ಇನ್ನೆಂಗು ಏ ಸ್ವರಪ ನಿಮ್ಮ ಚಂದത്തിൽ നടക്കുറുಂಟು ಜೊಂತು. ಇನಿ ಈ ಒಂಜಿ ಗ್ರಾಮ ನಮ್ಮ ಈ ಗ್ರಾಮಡು ಎಂಕಲ್ನೇ ಒಂಜಿ ಜಾಗಿಡ್ ಒಂಜಿ ಚಾವಡಿನ ತೂನಾಗ ಬಾರಿ ಖುಷಿ ಆಂಡು ದಾಯ ಪಣ್ಣಗ ಒಂಜಿ ಅಚ್ಚುಕಟ್ಟಾದ ಒಂಜಿ ವ್ಯವಸ್ಥಿತವಾದ ಒಂಜಿ ಕಟ್ಟಡ ಒಂಜಿ ಉದ್ಘಾಟನೆ ತೂನಾಗ ಇನಿ ಎಂಕ ಬಂಜಿ ಇದು ಬೋಡು ದಾಯ ಪಣ್ಣಗ ಇನ್ನಿತ ಎನ್ನ ಹಿರಿಯನೇ 5 ಸೆನ್ಸ್ ಜಾಗಿ ಕೊಡ್ತೀನಿ ಅಂದು ಆಂಡಲ 5 ಸೆನ್ಸ್ಗೆ ಈಗ ಬೆಲೆ ಕಟ್ಟಿನದಾಲ ಒಂಜಿ 10 ಲಕ್ಷ ದಿಕ್ಕು ದಾಲ ದಿಕ್ಕು ಆಂಡ್ಲ ಇನ್ನಿತ ಈ ಕೆಲಸದು ನಗ ಒಂದು ಶಾಶ್ವತವಾದ ತೋಜಿನ ಅಂಚಿನ ಒಂಜಿ ಕೆಲಸ ಅವು ನಂಗೆ ಬೋಡಿತ್ತಿನ ಈ ಶಾಶ್ವತವಾದ ತೋಜಿತ್ತಿನಂಚಿನ ಕೆಲಸನು ಎಮ್ಮ ಹೊರ ನಮ್ಮ ಒವೇ ಒಂಜಿ ಇನ್ನೇನು ಕೊರ್ನಗ ಅವಿನ ಸದುಪಯೋಗ ಮಲ್ತೊಂಡ್ರೆ ತೋಡು. ಶಾಸಕ UT ಖಾದರ್ ಮುಂಡಿತ್ತು ತಲಪಾಡಿ ಉಂಡಾಯ ಪುದಿಯ ಕಟುವಾನ ಸಮುದಾಯತೆ ಮುನ್ನಲ್ತೆ ಆಲ್ಮಾಲ್ಗು ಬೆಲಿಯೇ ಒಂದು ಸೊತ್ತು ಆಯ್ತಿದ್ರು. ಈ ಕಟುವಾನ ಎಲ್ಲರಿಗೂ ಮಾದರಿ ಆವಟ್ಟುಂಟು ತೆರಿಬಾಟಿತ್ತು. ಬಹುಶಃ ನಮ್ಮ ಕ್ಷೇತ್ರ ಉದ್ದಗಲಕ್ಕೂ ಅದು ಕೊಣಾಜೆಯಲ್ಲಿ ನಮ್ಮ ಇರದಲ್ಲಿ ಅದ್ಭುತವಾದ ಮತ್ತು ಸುಂದರವಾದ ಭವಿಷ್ಯದ ಪೀಳಿಗೆ ಒಂದು ಆಸ್ತಿ ಸಂಪತ್ತಾಗಿ ಇವತ್ತು ಬಂಟರ ಸಂಘದ ಕಟ್ಟಡ ಇವತ್ತು ಕಟ್ಟಿ ಉದ್ಘಾಟನೆಗೊಳ್ತಿರೋದು ಎಲ್ಲರಿಗೂ ಕೂಡ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಮಾಡುವಂಥ ಹಿರಿಯರು ಮತ್ತು ಇವತ್ತು ಕಿರಿಯರು ಈ ಎಲ್ಲ ಒಂದು ಭಾಳಷ್ಟು ಶ್ರಮವಹಿಸಿ ಇಂಥ ಒಂದು ಕಟ್ಟಡ ಪ್ರತಿಯೊಂದು ಕಡೆಯಲ್ಲಿ ಕಟ್ಟುವುದು ಅದು ಇವರಿಗಾಗಿ ಅಲ್ಲ, ಭವಿಷ್ಯದ ಪೀಳಿಗೆಗಾಗಿ, ಈಗಿರುವಂಥ ಸಣ್ಣ ಸಣ್ಣ ಮಕ್ಕಳಿಗಾಗಿ ಮತ್ತು ಇನ್ನು ಕೋಟ್ಯಾಂತರ ಮಕ್ಕಳು ಹುಟ್ಟಿ ಬರಲಿಕ್ಕಿದ್ದಾರೆ, ಅವರಿಗೆ ಬೇಕಾಗಿ ದೊಡ್ಡ ಆಸ್ತಿ ಸಂಪತ್ತು ಇವತ್ತು ಮಾಡ್ತಾ ಇದ್ದಾರೆ. ಉಳ್ಳಾಲ ವಲಯ ಬಂಟರ ಸಂಘತೆ ತಲೆಮುಪ್ಪ
ಸುರೇಶ್ ಚೌಟ ಕಕ್ಕೆಮಜಲ್ ಮೇಲ್ತೆನೆ ಲೇಸ್ಗೆ ತೊಡಕ ಒಟ್ಟುದು. ತಲಪಾಡಿ ಗ್ರಾಮ ಬಂಟರ ಸಂಗತಿ ತಲೆಮುಪ್ಪ ಸುಧಾಕರ ಅಡ್ಯಂತಾಯ ಗುತ್ತು ಹೊಸಮನೆ ಇಯಲ್ ಮೇಲ್ತೆನೆರೆ ತಲೆಮುಪ್ಪ ಐತಿಂದು. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ತಲೆಮುಪ್ಪ ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತ್ಯಗುತ್ತು. ತಲಪಾಡಿ ಅಲಂಕಾರ ಗುಡ್ಡೆ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನತೆ ಆಡಳಿತ ಮುಕ್ತೇಶ್ವರ ರವೀಂದ್ರನಾಥ ಶೆಟ್ಟಿ ತಲಪಾಡಿ ದೊಡ್ಡಮನೆ. ತಲಪಾಡಿ ಬಂಟರ ಸಂಗತಿ ಗೌರವ ತಲೆಮುಪ್ಪ ಕ್ಯಾಪ್ಟನ್ ಮಾಧವ ಶೆಟ್ಟಿ. ಉಳ್ಳಾಲವಲ ಬಂಟರ ಸಂಗತಿ ಪಿರಾಕ ತಲೆಮುಪ್ಪ ಜಿತೇಂದ್ರ ಶೆಟ್ಟಿ ತಲಪಾದಿ ಕುತ್ತು. ಮೈಕಾಲ ಲೋಟಸ್ ಪ್ರಾಪರ್ಟಿ ಶ್ರೀಧನಿ ಸಂಪತ್ ಕುಮಾರ್. ಮುಂಬೈ DN ರಬ್ಬರ್ ಇಂಡಸ್ಟ್ರಿ ಶ್ರೀಧನಿ ಭಾಸ್ಕರ P ಶೆಟ್ಟಿ ನಾರ್ಲ ಹೊಸಮನೆ. ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯ ವೈಭವ್ ಶೆಟ್ಟಿ ಬೆಲೆಬೀರ್ನ ರೈಟ್ ಮೇಲ್ತೆನೆಂದರು. ಲೇಸಲು ಶಾಸಕ ಖಾದರ್ ಡಾಕ್ಟರ್ ಜಯಪಾಲ್ ಶೆಟ್ಟಿ ತಲಪಾಡಿ ದೊಡ್ಡಮನೆ. ಸುರೇಶ್ ಚೇಟೋ ಕಕ್ಕೆಮಜಲ್ ಪಿನ್ನ ಸುಧಾಕರ ಅಡ್ಯಂತಾಯ. ಕೃಷಿಕ ರವೀಂದ್ರ ಪಕ್ಕಲ ಕಲಿರ ಸಾಧಕ ಮರುತ್ S ಆಳ್ವ ಇಂಗ್ ಚಮ್ಮನ ನಡೆದು. ಪೂಜಾ ಶೆಟ್ಟಿ ಮೌಲ್ಯ ಶೆಟ್ಟಿ ಪಿನ್ನ ಶಿಭಾನಿ ಶೆಟ್ಟಿ ಪಡಚವನ್ಗು ಸುದ್ದಿಚ್ಚರು. ಕಾರ್ಯದರ್ಶಿ ಮನೋಜ್ ಶೆಟ್ಟಿ ಬಿನ್ನರ್ ಮರ್ಹಾಬ ಚೊಂತು. ಪ್ರದೀಪ್ ಶೆಟ್ಟಿ ಚಮ್ಮನ ಕಡ್ಲ ಸೋದಿತ್ತು. ಗೋಪಾಲಕೃಷ್ಣ ಮೇಲಂಟ ಲೇಸ್ ನಡಪಾಟಿತ್ತು. ಸಂತೋಷ್ ಶೆಟ್ಟಿ ನಾರ್ಲ ನನ್ನಿ ಜೊಂತು. ಸ್ವಸಹಾಯ ಸಂಘ ಎಂದುಗು ಬೇನು ಇದಿಲ್ ಎಂದ್ರೆ ಲಾಭ ಉಂಡು ಇದಿಲ್ ಆವ್ದಾಯ ಲಾಭ ಎಂದ್ರೆ ಚೊಲ್ರೆ ನೆಲೆಲು ஒரு ಲೇಸ್ ನಡೆದು. ಇದು ಸೋಮೇಶ್ವರ ಪುರಸಭೆ ಹಾಲ್ ನಡೆದು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ, ಜಿಲ್ಲಾ ಕೌಶಲ್ಯ ಮಿಷನ್ ಮೈಕಾಲ ಪಿನ್ನೆ ಸೋಮೇಶ್ವರ ಪುರಸಭೆ ಕೂಡಾಟಲು ಸಾಮಾಜಿಕ ಕ್ರೋಢೀಕರಣ ಪಿನ್ನೆ ಸಾಂಸ್ಥಿಕ ಅಭಿವೃದ್ಧಿ ಜಂಡಾಮತೆ ಘಟಕತೆ ಸ್ವಸಹಾಯ ಸಂಘತೆ ಸದಸ್ಯರಂಕು ತರಬೇತಿ ಕೊಡುಕುರೆ ಲೇಸ್ ಸೋಮೇಶ್ವರ ಪುರಸಭೆ ಹಾಲ್ ನಡೆದು. ಸೋಮೇಶ್ವರ ಪುರಸಭೆ ಅಧಿಕಾರಿ ಮತ್ತಡಿ ಲೇಸಿಗೆ ತೊಡಕ ಕೊಟ್ಟು ವಸಿಯತ್ರೆ ಪಾಲ್ಕ ಮುಂಡಿತು. ನಮ್ಮಲ್ಲಿ ಸಂಘದಲ್ಲಿ ಎಷ್ಟು ಗಟ್ಟಿ ತೋರದವರಿದ್ದಾರೆ, ಬರೀ ಏನು ಸಂಘದಲ್ಲಿ ಎಷ್ಟು ಉದ್ದದವರಿದ್ದಾರೆ, ಎಷ್ಟು ಗಿಡ್ಡದವರಿದ್ದಾರೆ, ಅದು ಲೆಕ್ಕಲ್ಲ. ಸಂಘದಲ್ಲಿ ಪುಸ್ತಕಗಳ ನಿರ್ವಹಣೆಗೆ ಮಾಡಿದಿರಿ, ದಾಖಲೆಗಳನ್ನು ಹೇಗೆ ನಿರ್ವಹಣೆ ಮಾಡಿದಿರ ಮೇಲೆ ನಿಮ್ಮ ಸಂಘಕ್ಕೆ ವ್ಯಾಲ್ಯೂ ಬರುವಂಥದ್ದು, ಬೆಲೆ ಬರುವಂಥದ್ದು. ಅದು ಯಾರೇ ಇರಲಿ, ಹಾಗೆ ನೀವು ಖಂಡಿತ ಎಲ್ಲರೂ ಸಮರ್ಥರಿದ್ದೀರಿ ಮಾಡಿ. ಸಂಘವನ್ನು ಚೆನ್ನಾಗಿ ನಡೆಸಬೇಕು. ಎಲ್ಲರ ಹತ್ರ ಒಂದು ಅದು ಚಂಚಲನೆ ಬರಬೇಕು, ಒಂಥರ ಅದು ಮೂವ್ಮೆಂಟ್ ಅದು ಇರಬೇಕು. ಅದು ಒಂದು ಸ್ಟಕ್ ಅಲ್ಲೇ ಕಡೆ ನಿಂತ ನೀರಲ್ಲ, ಅದು ಹರಿತಾ ಇರುವಂಥದ್ದು. ಬೇರೆ ಬೇರೆ ವಿಚಾರಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ನೀವು ಸಂಘ ಅಂದರೆ ತುಂಬ ಬಹಳಷ್ಟು ಅನನ್ಯವಾಗಿದ್ದೀರಿ ನಿಮ್ಮಲ್ಲಿ. ಆದರೂ ಇನ್ನು ಮುಂದಕ್ಕೂ ಕೂಡ ನೀವು ಇದನ್ನು ಬಹಳ ಸ್ಪಷ್ಟವಾದ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಅದರೊಟ್ಟಿಗೆ ಇವತ್ತು ಇನ್ನೊಂದು 2 ತರಬೇತಿಗಳನ್ನು. ಕೌಶಲ್ಯಾಭಿವೃದ್ಧಿ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲಾ ಅಭಿಯಾನ ಮ್ಯಾನೇಜರ್ ಐರಿನ್ ರೆಬೆಲ್ಲೋ ಡೇಲನ್ ಯೋಜನೆ ಸಮುದಾಯತೆ ಕೂಡಾಟ ಸ್ವಸಹಾಯ ಸಂಘತೆ ತೊಡಕ ಇದಿಲಿಕಿಟ್ರೆ ಲಾಭತೆ ವಿಷಯത്തിൽ ಮುಂಡಿತು. ಮೈಕಾಲ ಆರ್ಥಿಕ ಸಾಕ್ಷರತಾ ಸಂಪನ್ಮೂಲ ಕೇಂದ್ರದ ಸಮಾಲೋಚಕ ಲತೀಶ್ ಮುಂಡಿತು. ಸೋಮೇಶ್ವರ ಆಸರೆ ಒಕ್ಕೂಟತೆ ತಲೆಮುಪ್ಪ ಶಕುಂತಲಾ, ಕಾರ್ಯದರ್ಶಿ ಸೌಮ್ಯ ಭಟ್ ಇಂಗ ಮೇಲ್ತೆನೆಲಿದ್ದಾರೆ. ಸುರೇಖಾ ರವಿ ಬಿರ್ನರ್ ಮರ್ಹಾಬ ಚೊಂತು ರೋಹಿನಾಥ್ ಲೇಸ್ ನಡಪಾಟಿ. ಈ ವಾರ್ತೆ ಬ್ಯಾರಿ ವಾರ್ತೆ ಗೋಡೆಗೆ ಅಕೇರಿ ಆಯ್ತು ಬಂಡೆ ವಾರ್ತೆ ಇದೇ ನೇರತೆ ನಿಂಗಲೆ ಮುನ್ನಲ್ ಬಂಡ 10 ನೋಕೆಂಡಿಕ್ಕರು ನಂಗಲೆ ನಿಂಗಲೆ ಪಿರ್ಸತೆ ಚಾನೆಲ್ ಪೊಸಕುರಲ್.